ಎಂಎನ್ಆರ್ ಪ್ರೊಡಕ್ಷನ್ ಲಾಂಛನದಡಿಯಲ್ಲಿ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ನಿರ್ಮಾಣ ಮತ್ತು ವಿಜಯ್ ಕುಮಾರ್ ಕೊಡಿಯಾಲ್ಬೈಲ್ ನಿರ್ದೇಶನದಲ್ಲಿ ಮೂಡಿಬರಲಿರುವ ಡಾಕ್ಟರ್ ಭಟ್ರ ತೊಡು ಸಿನಿಮಾದ ಮುಹೂರ್ತ ಸಮಾರಂಭವು ಆದಿತ್ಯವಾರ ಬೆಳಗ್ಗೆ ಕದ್ರಿ ಶ್ರೀ ಮಂಜುನಾಥ ಸ್ವಾಮಿಯ ಸನ್ನಿಧಿಯಲ್ಲಿ ನಡೆಯಿತು. ಮಂಗಳೂರು ದಕ್ಷಿಣ ಕ್ಷೇತ್ರದ ಶಾಸಕ ವೇದವ್ಯಾಸ್ ಕಾಮತ್, ಎಜೆ ಮೆಡಿಕಲ್ ಕಾಲೇಜಿನ ಎಜೆ ಶೆಟ್ಟಿ, ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಕ್ಯಾಮೆರಾ ಚಾಲನೆ ಮಾಡಿ ಸಿನಿಮಾಕ್ಕೆ ಶುಭ ಹಾರೈಸಿದರು. ಬಳಿಕ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್, ನಮ್ಮ ಎಂಎನ್ಆರ್ ಪ್ರೊಡಕ್ಷನ್ನಿಂದ 2009ರಲ್ಲಿ ಜೋಗುಳ ಎಂಬ ಮೆಗಾ ಧಾರಾವಾಹಿ ನಿರ್ಮಿಸಲಾಗಿತ್ತು. ವಿಜಯ್ ಕುಮಾರ್ ಕೊಡಿಯಾಲ್ಬೈಲ್ ನಿರ್ದೇಶನದಲ್ಲಿ ಒಂದೊಳ್ಳೆ ಹಾಸ್ಯ ಸಿನಿಮಾ ನಿರ್ಮಾಣಕ್ಕೆ ಇಳಿದಿದ್ದೇನೆ. ತುಳುವರು ತುಳು ಸಿನಿಮಾಗಳಿಗೆ ಪ್ರೋತ್ಸಾಹ ಕೊಡಿ ಎಂದು ಹೇಳಿದರು. ಎಜೆ ಶೆಟ್ಟಿ ಮಾತನಾಡಿ, ತುಳು ಭಾಷೆಯನ್ನ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಸಿನಿಮಾವನ್ನ ತುಳು ಭಾಷೆಯಲ್ಲಿ ನಿರ್ಮಿಸಲು ಮುಂದಾಗಿದ್ದಾರೆ. ತುಳು ರಂಗಭೂಮಿಯ ಕ್ರಿಯಾಶೀಲ ಹಾಗೂ ವಿಭಿನ್ನ ಯೋಚನೆಯ ನಿರ್ದೇಶಕ ವಿಜಯ್ ಕುಮಾರ್ ಕೊಡಿಯಾಲ್ಬೈಲ್ ಅವರ ಕಥೆ, ಸಂಭಾಷಣೆ ಹಾಗೂ ನಿರ್ದೇಶನದಲ್ಲಿ ಸಿನಿಮಾ ಮೂಡಿಬರಲಿದ್ದು ಜನರನ್ನ ರಂಜಿಸುವುದರಲ್ಲಿ ಸಂಶಯವಿಲ್ಲ ಎಂದು ಹೇಳಿದರು. ವಿಜಯ್ ಕುಮಾರ್ ಕೊಡಿಯಾಲ್ಬೈಲ್ ಮಾತನಾಡಿ, ಇದೊಂದು ಸಂಪೂರ್ಣ ಹಾಸ್ಯ ಸಿನಿಮಾ, ವಿಭಿನ್ನ ಕಥಾ ಹಂತರವನ್ನ ಹೊಂದಿದ್ದು ವಿಜ್ಞಾನ ಮತ್ತು ಆಚಾರ ವಿಚಾರಗಳ ಸಂಘರ್ಷದಲ್ಲಿ ಕಥೆ ಹೆಣೆಯಲ್ಪಟ್ಟಿದೆ. ಖ್ಯಾತ ಸಂಗೀತ ನಿರ್ದೇಶಕ ಮಣಿಕಾಂತ್ ಕದ್ರಿ ಈ ಚಿತ್ರಕ್ಕೆ ಸಂಗೀತದ ಸಾರಥ್ಯ ವಹಿಸಲಿದ್ದಾರೆ. ಮಂಗಳೂರು ಹೊರವಲಯದ ನೀರುಮಾರ್ಗದಲ್ಲಿ 30 ದಿನಗಳ ಕಾಲ ಚಿತ್ರೀಕರಣ ನಡೆಯಲಿದೆ. ಸಿನಿಮಾದಲ್ಲಿ ನವೀನ್ ಡಿ ಪಡೀಲ್ ಭಟ್ರ ಪಾತ್ರವನ್ನ ಮಾಡಲಿದ್ದಾರೆ ಎಂದು ಹೇಳಿದರು. ಈ ಚಲನಚಿತ್ರದ ನಿರ್ಮಾಣ ನಿರ್ವಹಣೆಯ ಸಂಪೂರ್ಣ ಜವಾಬ್ದಾರಿಯನ್ನ ಪ್ರೇಮ್ ಶೆಟ್ಟಿ ಫಿಲ್ಮ್ನ ಪ್ರೇಮ್ ಶೆಟ್ಟಿ ಸುರತ್ಕಲ್ ಮತ್ತು ಉದ್ಯಮಿ ಜಯಪ್ರಕಾಶ್ ತುಂಬೆ ವಹಿಸಲಿದ್ದಾರೆ. ಸಮಾರಂಭದಲ್ಲಿ ಪ್ರಕಾಶ್ ಪಾಂಡೇಶ್ವರ, ಡಾಕ್ಟರ್ ದೇವದಾಸ್ ಕಾಪಿಕಾಡ್, ಶರ್ಮಿಳಾ ಕಾಪಿಕಾಡ್, ಆರ್ ಧನ್ರಾಜ್, ಶಶಿರಾಜ್ ಕಾವೂರು, ಕೆಕೆ ಪೇಚಾವರ ಮತ್ತಿತರರು ಉಪಸ್ಥಿತರಿದ್ದರು. ಎಂಎನ್ಆರ್ ಪ್ರೊಡಕ್ಷನ್ ಸಂಸ್ಥೆಯು 2009ರಂದು ಆರಂಭಗೊಂಡು ಜೋಗುಳ ಎಂಬ ಮೇಘಾ ಧಾರಾವಾಹಿಯನ್ನು ಕಿರುತೆರೆಗೆ ಅರ್ಪಿಸಿರುತ್ತದೆ. ವಿನು ಬೆಳಂಜ ಅವರ ನಿರ್ದೇಶನದಲ್ಲಿ ಸುಮಾರು 600 ಕಂತುಗಳನ್ನು ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗಿರುತ್ತದೆ. ಈ ಧಾರಾವಾಹಿಯು ಜನಮೆಚ್ಚುಗೆಯನ್ನು ಪಡೆದಿರುತ್ತದೆ. ಹಾಗೆಯೇ ಪ್ರತಿಭಾವಂತ ನಿರ್ದೇಶಕರಾದಂಥ ಎಮ್ ಡಿ ಶ್ರೀಧರ್ ಅವರ ನಿರ್ದೇಶನದಲ್ಲಿ ಗಲಾಟೆ ಎನ್ನುವಂಥ ಒಂದು ಕನ್ನಡ
ಚಲನಚಿತ್ರ ನಿರ್ಮಾಣವಾಗಿರುತ್ತದೆ. ಇದರಲ್ಲಿ ಪ್ರಜ್ವಲ್ ದೇವರಾಜ್ ಹಾಗೂ ಬಹು ತಾರಾಗಣ ನಿರ್ಮಾಣದಲ್ಲಿ ಭಾಗಿಯಾಗಿರುವುದು MNR ಪ್ರೊಡಕ್ಷನ್ ಲಾಂಛನದ ಮೊದಲನೆಯ ಚಲನಚಿತ್ರವಾಗಿರುತ್ತದೆ. MNR ಪ್ರೊಡಕ್ಷನ್ ಸಂಸ್ಥೆ ತುಳುನಾಡಿನ ಸಂಸ್ಥೆ ಆಗಿರುವುದರಿಂದ ತುಳು ಭಾಷೆಯನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಇದೀಗ ಸಿನಿಮಾವನ್ನು ತುಳು ಭಾಷೆಯಲ್ಲಿ ನಿರ್ಮಿಸಲು ಉತ್ಸುಕವಾಗಿದೆ. ತುಳು ರಂಗಭೂಮಿಯ ಕ್ರಿಯಾಶೀಲ ಹಾಗೂ ವಿಭಿನ್ನ ಯೋಜನೆಯ ನಿರ್ದೇಶಕರಾದಂಥ ಶ್ರೀ ವಿಜಯಕುಮಾರ್ ಕೊಡಿಯಾಲ್ ಅವರ ಕತೆ, ಸಂಭಾಷಣೆ ಹಾಗೂ ನಿರ್ದೇಶನದಲ್ಲಿ ಡಾಕ್ಟ್ರ ಭಟ್ರ ಎನ್ನುವ ತುಳು ಸಿನಿಮಾ ಹಾಸ್ಯಮಯ ಸಿನಿಮಾ ನಿರ್ಮಾಣವಾಗಲಿದೆ. ಚಿತ್ರದ ಮುಹೂರ್ತ ಸಮಾರಂಭವು ಇಂದು ಶ್ರೀ ಮಂಜುನಾಥ ಸ್ವಾಮಿಯ ಸನ್ನಿಧಿಯಲ್ಲಿ ನಡೆಯಿತು. ವಿಜಯಕುಮಾರ್ ಕೊಡಿಯಾಲ್ ಅವರು MNR ಪ್ರೊಡಕ್ಷನ್ ಸಂಸ್ಥೆಯ ಬ್ಯಾನರ್ನ ಚಿತ್ರವನ್ನು ನಿರ್ದೇಶಿಸುವುದು ನಮಗೆಲ್ಲ ಹೆಮ್ಮೆಯ ವಿಚಾರ. ಇದೊಂದು ವಿಭಿನ್ನ ಕಥಾ ಹಂದರವನ್ನು ಹೊಂದಿದ್ದು ವಿಜ್ಞಾನ ಹಾಗೂ ಆಚಾರ ವಿಚಾರಗಳ ಸಂಘರ್ಷದಲ್ಲಿ ಕತೆ ಹೆಣೆಯಲ್ಪಡಿರುತ್ತದೆ. ಉತ್ತಮ ಸಂದೇಶದೊಂದಿಗೆ ಸಂಪೂರ್ಣ ಮನೋರಂಜನಾತ್ಮಕ ಚಿತ್ರ ಇದಾಗಿದ್ದು ತುಳು ಚಿತ್ರರಂಗ ಹಾಗೂ ತುಳು ರಂಗಭೂಮಿಯ ಜನಪ್ರಿಯ ಕಲಾವಿದರ ದಂಡೇ ಈ ಸಿನಿಮಾದಲ್ಲಿದೆ. ಖ್ಯಾತ ಸಂಗೀತ ನಿರ್ದೇಶಕ ಮಣಿಕಾಂತ್ ಕದ್ರಿ ಈ ಚಿತ್ರಕ್ಕೆ ಸಂಗೀತದ ಸಾರಥ್ಯವನ್ನು ವಹಿಸಲಿದ್ದಾರೆ. ವೇದ ಮತ್ತು ವಿಜ್ಞಾನದ ಒಂದು ಸಂಘರ್ಷ ಅಂತ ಹೇಳಿ ಅಲ್ಲ, ಒಂದು ವಿಜ್ಞಾನವೂ ಬೇಕು, ವೈದಿಕವೂ ಬೇಕು ಹೇಳುವಂಥ ಒಂದು ಸುಂದರ ಸಂದೇಶವನ್ನು ಹೊತ್ತಂಥ ಸಿನಿಮಾವನ್ನು ನಾನು ಕತೆ, ಚಿತ್ರಕಥೆ, ಸಂಭಾಷಣೆ ಬರೆದು ನಿರ್ದೇಶನ ಮಾಡ್ತಾಯಿದ್ದೇನೆ. ಚೀಫ್ ಅಸೋಸಿಯೇಟ್ ಆಗಿ ವಿನಯ್ ಪ್ರೀತಮ್ ಅವರು, ತುಂಬ ಕನ್ನಡ ಚಿತ್ರಗಳಲ್ಲಿ ನಿರ್ದೇಶನ ಮಾಡಿದವರು, ಅಸೋಸಿಯೇಟ್ ಆಗಿ ಕೆಲಸ ಮಾಡಿದವರು. ಗುರು ಪ್ರಶಾಂತ್ ರೈ ಅವರು ಈ ಚಲನಚಿತ್ರದ ಛಾಯಾಗ್ರಾಹಕರಾಗಿ ಕೆಲಸ ಮಾಡ್ತಾಯಿದ್ದಾರೆ. ಮಣಿಕಾಂತ್ ಕದ್ರಿ ಈಗಾಗಲೇ ಒಂದು 3 ಒಳ್ಳೆ ಹಾಡುಗಳನ್ನು ಸಂಯೋಜನೆ ಮಾಡಿದ್ದಾರೆ. ಕಲಾವಿದರನ್ನು ಇವತ್ತು ಹೆಚ್ಚು ನಾನು ಆಹ್ವಾನಿಸಲಿಲ್ಲ. ಇದರಲ್ಲಿ ಹೇಳಿದರೆ ಸುಮಾರು ಕಲಾವಿದರ ದಂಡ ಇದರಲ್ಲಿದೆ. ಡಾಕ್ಟ್ರು ಬಂದಿದ್ದಾರೆ, ಗೋಪಿನಾಥ್ ಭಟ್ರ ಪಾತ್ರದಲ್ಲಿ ನವೀನ್ ಡಿ ಪಡೀಲ್ ಅವರಿದ್ದಾರೆ. ಆಮೇಲೆ ಹೆಚ್ಚು ಪ್ರತಿಭೆ ಉಳ್ಳಂಥ ಹೊಸ ಕಲಾವಿದರನ್ನು ಇದಕ್ಕೆ ಬಳಸಿಕೊಳ್ತೇವೆ. ಮತ್ತು ಜನಪ್ರಿಯ ಕಲಾವಿದರ ದಂಡು ಕೂಡ ಈ ಸಿನಿಮಾದಲ್ಲಿದೆ. ಒಂದೊಂದು ದೃಶ್ಯಕ್ಕೆ 30-40 ಕಲಾವಿದರು, ಹೆಚ್ಚಿನ ದೃಶ್ಯದಲ್ಲಿ ಅಷ್ಟು ಕಲಾವಿದರು ಭಾಗವಹಿಸುವಂಥ ಒಂದು ಸನ್ನಿವೇಶಗಳು ಇದರಲ್ಲಿದೆ. ಆದ ಕಾರಣ ಈ ಚೌತಿ ನವರಾತ್ರಿಯ ಟೈಮ್ ಆದ ನಂತರ ಕಲಾವಿದರು ಸ್ವಲ್ಪ ಬಿಡುಗಡೆಗೊಂಡ ಕೂಡಲೇ ಇದರ ಚಿತ್ರೀಕರಣವನ್ನು ಆರಂಭ ಮಾಡ್ತಾಯಿದ್ದೇವೆ. ಸ್ಕ್ರಿಪ್ಟ್ ವರ್ಕ್ ಈಗಾಗಲೇ ಮುಗ್ದಿದ್ದು ತುಂಬ ಚೆನ್ನಾಗಿ ಬಂದಿದೆ. ಹಾಸ್ಯ ಹೇಳಿದರೆ ಡೈಲಾಗ್ ಓರಿಯೆಂಟೆಡ್ ಕಾಮಿಡಿ ಅಲ್ಲ, ಇದು ಇನ್ಸಿಡೆಂಟ್ ಕಾಮಿಡಿ ಈ ಸಿನಿಮಾದಲ್ಲಿ ಬರ್ತದೆ. ನೀರ್ಮಾರ್ಗ ಸಮೀಪ ಸುಮಾರು 30 ದಿನಗಳ ಚಿತ್ರೀಕರಣ ಈ ಚಿತ್ರಕ್ಕೆ ನಡೆಯಲಿಕ್ಕಿದೆ. ಒಂದು ವಿಭಿನ್ನ ಸಿನಿಮಾವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ತುಂಬ ಸಮಯದ ನಂತರ ನಾನು ಚಲನಚಿತ್ರಕ್ಕೆ ಬಂದಿದ್ದೇನೆ. ಆದ ಕಾರಣ ನಿಮ್ಮೆಲ್ಲರ ಸಹಕಾರ, ಪ್ರೋತ್ಸಾಹವನ್ನು ನಿರೀಕ್ಷೆ ಮಾಡ್ತೇನೆ. ಈ ಚಿತ್ರಕ್ಕೆ ನನಗೆ ಮಾಡಲಿಕ್ಕೆ ರಾಜೇಂದ್ರ ಕುಮಾರ್ ಸರ್ ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಇದರಲ್ಲಿ ನನಗೆ ಬೇಕಾದಾಗೆ ಈ ಚಲನಚಿತ್ರವನ್ನು ಮಾಡಲಿಕ್ಕೆ ಯಾವುದೇ ರೀತಿಯ ಒತ್ತಡ ಇಲ್ಲದೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಜಯಪ್ರಕಾಶ್ ತುಂಬೆ ಮತ್ತು ಪ್ರೇಮ್ ಶೆಟ್ಟಿ ಸುರತ್ಕಲ್ ಇದರ ನಿರ್ಮಾಣದ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ನೋಡ್ತಾ ನಮ್ಮ ಕದ್ರಿ ದೇವಸ್ಥಾನದಲ್ಲಿ ನಡೆದಿದೆ, ಭಾಳ ಸಂತೋಷ. ಯಾಕೆಂದರೆ ನಮ್ಮ ವಿಜಯಕುಮಾರ್ ಶೆಟ್ಟರು ಯಾವಾಗ ಸಹ ಈ ಕದ್ರಿಯನ್ನು ಬಂದು ಹೋಗೋರು. ಇಲ್ಲಿ ಹಲವಾರು ಸಿನಿಮಾವನ್ನು ಇಲ್ಲಿ ಶುಭಾರಂಭ ಮಾಡಿದ್ದಾರೆ. ಇನ್ನು ಗಳಿಗೆಯಲ್ಲಿ ನಮ್ಮ ಶ್ರೀ ಮಂಜುನಾಥ ದೇವರು ನಮಗೆಲ್ಲ ಆ ಒಂದು ಪಿಕ್ಚರಿಗೆ ಒಳ್ಳೆಯ ಒಂದು ಆದಷ್ಟು ಬೇಗ ಆ ಪಿಕ್ಚರ್ ಮುಗಿಸಲಿ, ಆ ಸಿನಿಮಾ ಆಗಲಿ, ಆದಷ್ಟು ಜನರಿಗೆ ಬೆಂಬಲ ಕೊಡಲಿ. ಹಾಗೆ ಅದು ಹೆಚ್ಚು ಸಮಯ ಒಂದು ಥಿಯೇಟರ್ನಲ್ಲಿ ಇದ್ದು ಲಾಭದಾಯಕ ಆಗಲಿ ಎಂದು ದೇವರಡೆ ಪ್ರಾರ್ಥಿಸ್ತೇನೆ. ನಮ್ಮ ಮಂಗಳೂರಿನಲ್ಲಿ ಸೌತ್ ಕೆನಡಾದಲ್ಲಿ ನಮ್ಮ ತುಳು ಭಾಷೆಗೆ ಒಳ್ಳೆಯ ಪ್ರಾಮುಖ್ಯತೆ ಕೊಡ್ತಾರೆ. ಆದ ಕಾರಣ ಒಳ್ಳೆ ಸಿನಿಮಾ ಆಗಲಿ, ಹಾಗೆ ನಾಟಕ ಆಗಲಿ, ಹಾಗೆ ಬಯಲಾಟ ಆಗಲಿ, ಎಲ್ಲದಕ್ಕೆ ಈ ಒಂದು ಪ್ರೋತ್ಸಾಹ ಕೊಡ್ತಾರೆ. ಆದ ಕಾರಣ ಈ ಸಿನಿಮಾವು
ವಿಜಯ್ ಕುಮಾರ್ ಶೆಟ್ಟರು ಹಲವಾರು ಸಿನಿಮಾವನ್ನು ತಯಾರು ಮಾಡಿದ್ದಾರೆ. ಅವರಿಗೆ ಒಳ್ಳೆಯ ಅನುಭವ ಇದ್ದು ಇದು ಸಹ ಹಾಗೆ ಒಳ್ಳೆಯ ರೀತಿಯಲ್ಲಿ ಅದು ಆಗಲಿ ಎಂದು ಈ ಸಂದರ್ಭದಲ್ಲಿ ಹೇಳ್ತೇನೆ.